ಕುಪ್ಪೆ ಭಾಗವು ದುರ್ಗೇಶ್ವರಿ, ಇವರೆಲ್ಲರ ಅಭಿಮಾನ ನನ್ನ ಬದುಕಿನ ಉದ್ದಕ್ಕೂ ದೊರೆಯುವಂತೆ ಅನುಗ್ರಹಿಸುತ್ತಾಯಿ. ಯಾರಿಲ್ವಾ ನನ್ನ ಅಭಿಮಾನಿಗಳು? ನಿಮ್ಮದು ಪೈಂಕ್ ಮಾತ್ರ ಸಾಕು. ಯಾರೆಲ್ಲ ನನ್ನ ಪ್ರವೇಶಕ್ಕೆ ಚಪ್ಪಾಳೆ ಹೊಡೆದಿದ್ದಾರೋ ಅವರೆಲ್ಲರಿಗೂ ಆ ದುರ್ಗೇಶ್ವರಿಯು ಸದಾ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಲಿ ಅಂತ ಬೇಡ್ತೇನೆ ನಾನು. ಮತ್ತೆ ಚಪ್ಪಾಳೆ ಹಾಕಿದವರು ಯಾರಾದರೂ ಇದ್ದರೆ ಮೊದಲು ಹಾಕಿದವರು ಅರ್ಧ ಪಾಲು ತಗೊಳ್ಳಿ. ಪಂಚ ಉಷಾ ಕಾಲದಲ್ಲಿ ಮಂತ್ರದಿಂದ ಮಿಂಚಿನಂತೆ ಇದ್ದಂಥ ನಾನು ಪಂಚಭೌತಿಕವಾದಂಥ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯಗಳಿಂದ ಕೂಡಿದಂಥ ದೇಹವನ್ನು ಶುದ್ಧೀಕರಿಸಿ ಸಮಸ್ಥಾನವನ್ನು ಪ್ರವೇಶ ಮಾಡುವಾಗ ದೂತನಾಡಿದಂಥ ರೇಣುಕಾ ಸ್ವಯಂವರದ ವಿಷಯವನ್ನು ಕೇಳಿ ತಕ್ಷಣವೇ ಸಿದ್ಧತೆಯನ್ನು ಮಾಡಿಕೊಂಡೆ ನಾನು. ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ವಾಯುವಿನ ವೇಗವನ್ನು, ಅಂತಕನ ಅದಟನ್ನು, ಕಡೆಯ ಕಾಲದ ಒಡೆಯಂಥ ಮೃಡನ ದೃಢೀಕೃತಿಯನ್ನು ಕ್ರೋಢೀಕರಿಸಿ ಹಾಗೆ ನಮ್ಮ ಆರಾಧ್ಯ ದೈವಗಳಂತ ಶ್ರೀಧರ ಚಿನ್ಮಯ ಚೈತನ್ಯರ ಅಂತಃಶಕ್ತಿಯನ್ನು ಎಳ್ಕೊಂಡು ದೇಹದಲ್ಲಿ ಕ್ರೋಢೀಕರಿಸಿ ಶರವೇಗದಿಂದ ಸಭಾಮಂಟಪವನ್ನು ಬಂದು ಪ್ರವೇಶ ಮಾಡುವಾಗ ವಿಶೇಷವಾದಂತಹ ಸಭಾಮಂಟಪವನ್ನು ಕಂಡು ಆನಂದ ತುಂದಿಲನಾದಿ. ಈ ಕಡೆಗೂ ಹಿರಿಯರಿದ್ದಾರೆ, ಜ್ಞಾನಿಗಳಿದ್ದಾರೆ, ವಯೋವೃದ್ಧರಿದ್ದಾರೆ, ಪಂಡಿತರಿದ್ದಾರೆ, ಪಾಮರರು ಇದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ನನ್ನಂತೊಬ್ಬ ದೃಢಕಾಯ ವ್ಯಕ್ತಿ, ನನ್ನಂತೊಬ್ಬ ಧೀರೋದ್ಧಾತ, ನನ್ನಂತೊಬ್ಬ ವಾಗ್ಮಿ ಬರುವಾಗ ಈ ನನ್ನನ್ನು ಉಪಚರಿಸುವವರು ಯಾರು ಇಲ್ವೇ? ಈ ಪ್ರಸಂಗದಲ್ಲಿ ದೂತ ಇಲ್ವಾ? ದೂತ ಇಲ್ಲದ ಪ್ರಸಂಗ ಎಂತದಯ್ಯ? ದೂತ ಮಾಡುವವರೆಲ್ಲ ನಾಥನಾದ್ರೆ ಮತ್ತೆ ದೂತ ಮಾಡುದು ಯಾರಯ್ಯ? ಅನಿವಾರ್ಯ ಮಾಡಲೇಬೇಕಾಗ್ತದೆ. ಏನು ಮಾಡುದು ಹೇಳು? ನಾಥನಾಗ್ಲಿಕ್ಕೆ ತಯಾರಾದ ಮಕ್ಕಳೆಲ್ಲ ನರ ದೌರ್ಬಲ್ಯದಿಂದ ಇರುವಾಗ ದೂತನಾದವನು ನಾಥನೇ ಮಾಡಲೇಬೇಕಾಗ್ತದೆ. ಈಗೆಲ್ಲ ಉದ್ದೆಲ್ಲ ಮದ್ದಳೆ ಆದರೆ ಮತ್ತೇನು ಮಾಡುದು ಹೇಳು? ದೊಡ್ಡ ದೊಡ್ಡ ಸಭೆಯಲ್ಲಿ ಯಾವುದಿಲ್ವ? ನಮಗೆ ವ್ಯವಸ್ಥೆ ಇಲ್ವಾ? ಸ್ವಯಂವರಕ್ಕೆ ಬಂದಂತಹ ಸಕಲರಿಗೂ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೌದು, ಸ್ವೀಕರಿಸಿದ್ದೀರಿ ತಾನೆ? ಎಲ್ಲ ಉಪ್ಪಿಟ್ಟು ಅವಲಕ್ಕಿ ಕಟ್ಲೆ ನಾನು ಬರುವಾಗಲೇ ಮುಗಿದಿತ್ತು. ಏನು ಮಾಡುದು? ತಿನ್ನುವುದಕ್ಕೆ ಆಗ್ಲಿಲ್ಲ, ಕುಡಿಯುವುದಕ್ಕೆ ವ್ಯವಸ್ಥೆ ಮಾಡಿದ್ದೇವಲ್ಲ. ಕುಡಿಯುವುದಕ್ಕೆ ನಾನು ಕಳೆತ ಹಣ್ಣುಗಳಿಂದ ಮಾಡಲ್ಪಟ್ಟಂತಹ ಸೀದು ಉಂಟ, ಸೀದು ಮೈರೇಯ ಸೊಪ್ಪಿನಿಂದ ಮಾಡಲ್ಪಟ್ಟಂತ ತಕ್ಷಣ ತಕ್ಷಣ ಅಮಲೆ ಇರುವಂಥದ್ದು ಸೀದು ಉಂಟಾ? ಇಲ್ವಾ? ಅದಾದ್ರೆ ಪ್ರಯೋಜನ ಇಲ್ಲ. ಹಿರಿಯರಾದಂತಹ ನಿಮ್ಮನ್ನು ಬೇರೆ ಏನಾದ್ರು ಉಂಟಾ? ಯಾವುದು? ಈಗ ತುಂಬಾ ಸೆಕೆ ಅಲ್ವಾ? ತಣ್ಣಗಿರುವುದು. ಹೇಗೆ ಯಾವುದು? ಅದು ನಿಮ್ಮ ಅಪ್ಪ ವಾದ್ಯದಾಗ್ತಾನಲ್ಲ, ಅದಕ್ಕೆ ಕೇಳು. ವ್ಯವಸ್ಥೆ ಇಲ್ವ ನನಗೆ? ಹಿರಿಯರಾದಂತಹ ನಿಮ್ಮನ್ನು ನಿಲ್ಲಿಸಿಯೇ ಮಾತನಾಡಿಸ್ತಾ ಇದ್ದೇನೆ. ಹಿರಿಯರಾದಂತಹ ನಿಮಗೆ ಕುಳಿತುಕೊಳ್ಳುವುದಕ್ಕಾಗಿ ರತ್ನ ಖಚಿತವಾದಂತಹ ಕಂಬಳಿ ಸಿದ್ಧತೆಯನ್ನು ಮಾಡಿದ್ದೇನೆ. ನಿನ್ನ ರತ್ನ ಎಂಬವಳು ಮಾಡಿದ ಕಂಬಳಿಯಲ್ಲಿ ಮಲಗುವಷ್ಟು ಕೂತುಕೊಳ್ಳುವಷ್ಟು ಸಣ್ಣ ಜನ ನಾನಲ್ಲ. ಅಯ್ಯೋ, ಹಾಗಲ್ಲ ಹೇಳಿದ್ದು. ರತ್ನ ವೈಡೂರ್ಯಗಳನ್ನು ಸೇರಿಕೊಂಡಿರುವಂತಹ ಕಂಬಳಿ ಇದು. ಅಗತ್ಯವಿಲ್ಲ. ನನ್ನ ಆಳಂಗಕ್ಕೆ, ನನ್ನ ದೇಹದಾಟಿಗೆ ಬೇಕಾದಂತ ಆಸನವು ನಿಮ್ಮಲ್ಲಿಲ್ಲ. ನಮಗೆ ಎತ್ತರದ ಕೊಟ್ಟರೆ ಕಾಲೆಟಗುವುದಿಲ್ಲ. ಹಾಗಾಗಿ ನನಗೆ ಬೇಕಾದ ಆಸನವನ್ನು ನಾನೇ ಬಳಿದು ಕೂತ್ಕೊಳ್ತೇನೆ. ಚಕ್ರವರ್ತಿಗಳೇ, ನಮಸ್ಕರಿಸುತ್ತೇನೆ. ತಡವಾಗಿ ಅವರು ತುಂಬಿದ ಸಭೆಯಲ್ಲಿ ಚಕ್ರವರ್ತಿಯನ್ನು ಮನ್ನಿಸಿದ್ದು ಹೌದು ಅಂತಾದರೆ ಅದು ಅಪರಾಧವೇ ಸರಿ ಅಲ್ಲ? ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದೀತು. ಯುವರಾಜ, ಆ ತೋರಣ ಕಂಬಕ್ಕೆ ಕಟ್ಟಿದ ಬಾಳೆಗೊನೆಯನ್ನು ಇಳಿಸಪ್ಪ. ಅಲ್ಲಿ ಅವಲಕ್ಕಿ ಉಂಟು, ಬಾಳೆಹಣ್ಣು ಮಿಶ್ರಣ ಮಾಡಿದ್ದೀನಿ ಒಳಗೆ. ಸಹೋದರಿಯ ಸ್ವಯಂವರಕ್ಕಾಗಿ ಕಳುಹಿಸಿಕೊಟ್ಟಂತಹ ಆಮಂತ್ರಣಕ್ಕೆ ನೀವೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿದ್ದೀರಿ. ಹುಡುಗ, ಯಾರ ಉತ್ತರ ಕ್ರಿಯೆಗೆ ಬಂದದ್ದು? ಅಯ್ಯೋ, ಹಾಗಲ್ಲ ಹೇಳಿದ್ದು. ಕಳುಹಿಸಿಕೊಟ್ಟಂತಹ ಆಮಂತ್ರಣಕ್ಕೆ ಉತ್ತರವಾಗಿ ಇವರೆಲ್ಲರೂ ಬಂದು ಸೇರಿದವರಿದ್ದಾರೆ. ಸರಿ ಮಾತಾಡು. ಹುಡುಗ, ಬಂದಂತಹ ನಿಮ್ಮೆಲ್ಲರನ್ನು ಕಂಡು ಸಂತೋಷವಾಯಿತು. ಅಪ್ಪಯ್ಯ, ಬಂದಂತಹ ಸಕಲರಿಗೂ ಆಸನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಮುಂದೇನಾಗಬೇಕಪ್ಪ? ನಿನ್ನ ತಂಗಿಯನ್ನು ಕಂಡುಕೊಂಡು ಹುಡುಗಿ ಬರಲಿ, ಹುಡುಗಿ ಬರಲಿ. ಹುಡುಗಿ ಮಗಳೇ, ಶುಭವಾಗಲಿ ಮಗಳೇ. ಹುಡುಗಿ ಸಖತ್ತಾಗವಳೆ. ಇಲ್ಲ, ಅಡಿಕೆಗೆ ಕೊಳೆ ರೋಗ ಉಂಟು, ಅದಕ್ಕೆ. ಮಗಳೇ, ನಿನಗೆ ಬೇಕಾದಂತಹ ವರನನ್ನು ನೀನೇ ಆರಿಸಿಕೋ ಮಗಳೇ. ಸರಿಯಪ್ಪ. ಬಹಳಷ್ಟು ಮಂದಿ ಇದ್ದಾರೆ. ಹೌದು. ಆದ್ರೆ ಇವರು ಯಾರ ಪೂರ್ಣ ಪರಿಚಯ ನನಗಿಲ್ವಲ್ಲ.
ಮಗನೇ ಅರಸರ ಪರಿಚಯ ಮಾಡಿಸು. ತರಣಿಯಲ್ಲಿ ಸಂಭ್ರಮವು ತುಂಬಿರಲು ರೇಣುಕಜ ತರುಣಿ ಭಗಿನಿಗೆ ನೃಪರ ಪರಿಚಯ ಬಗೆಯಿಸುತ್ತಿರೇ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಹೇಗೆ? ನನ್ನ ಹೆಸರು ದೃಢವರ್ಮ ಎಂಬುದಾಗಿ. ಊರು? ಅಂಗದೇಶದ ಅಧಿಪತಿ. ಇವನ ಅಂಗಕ್ಕೆ ದೃಢತೆ ಇಲ್ಲ, ಅಂಗದೇಶದ ದೊರೆ ಅಂತೀವ. ನೀವು? ಕುಲಶೇಖರ. ಕುಲಶೇಖರ, ಬಾಂಗ್ರ, ಕಾಂತಾರ 2. ತಾವು? ಸುಲೋಚನ. ಸುಲೋಚನ, ಸೋಮೇಶ್ವರ. ಸುಮ್ನೆ ಮಾತಾಡಬೇಡ, ಸುಮ್ನೆ ಬಿಡ. ಸಹೋದರಿ, ಇವರಲ್ಲಿ ಯಾರಾದೀತು? ಇವ್ರು ಯಾರು ಬೇಡ ಅಣ್ಣ, ಮುಂದೆ ಹೋಗೋಣ. ಬಾವಯ್ಯ, ನಿನ್ನ ತಂಗಿಗೆ ನನ್ನ ವಿದ್ವತ್ತಿನ ಬಗ್ಗೆ ಹೇಳು, ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳು, ನನ್ನ ಗಾಂಭೀರ್ಯದ ಬಗ್ಗೆ ಹೇಳು, ನನ್ನ ರಾಜ್ಯದ ಬಗ್ಗೆ ಹೇಳು, ನನ್ನ ಮತಿತ್ವದ ಬಗ್ಗೆ ಹೇಳು. ಆಮೇಲೆ ಇನ್ನೇನು ನೋಡ್ಕೊಳ್ತೀನಿ. ಬಾವಯ್ಯ, ಜಪ್ಪಯ್ಯ, ಹೇಳಯ್ಯ. ಬೇಸರಿಸಬೇಡಿ, ಆ ನರ ನಮಗೆ ಹುಟ್ಟುವಾಗಲೇ ಹೋಗಿದೆ. ನಿಮ್ಮ ಪರಿಚಯ ಆಗಲಿಲ್ಲ ಅಂದ್ರೆ ನಿನ್ನ ಲೆಕ್ಕದಲ್ಲಿ ನಾನು ಹುಟ್ಟುವಾಗಲೇ ನರ ಸತ್ತವನಿ ಎಂಬ ಅರ್ಥವ. ನನ್ನ ಮುಖ ನೋಡೋ ಗೊತ್ತಾಗ್ತದೆ. ಬಾವ, ಸರಿ ಮಾತಾಡು. ಪರಿಚಯ ಆಗಲಿಲ್ಲ. ಹಾ. ನಿಮ್ಮ ನಾಮ ಹೇಗೆ? ಇಲ್ಲಿ ಉದ್ದ ನಾಮದವರಿದ್ದಾರೆ, ಅಡ್ಡ ನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಕಪ್ಪು ನಾಮದವರಿದ್ದಾರೆ, ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿದವರಿದ್ದಾರೆ, ಉದ್ದಡ್ಡ ನಾಮದವರಿದ್ದಾರೆ, ಬೊಟ್ಟಿಟ್ಟವರಿದ್ದಾರೆ, ಗೋಪಿಚಂದನ ಹಾಕಿದವರಿದ್ದಾರೆ. ನಿಮಗೆ ಬೇಕಾದ ನಾಮ ಯಾವುದಯ್ಯ? ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ಕೇಳಿದ್ದಲ್ಲ. ಹುಡುಗ, ಬದುಕಿನಲ್ಲಿ ನಾನು ಯಾರಿಗೂ ನಾಮ ಹಾಕಲಿಲ್ಲ. ನನಗೆ ಇನ್ನೊಬ್ಬರು ನಾಮ ಹಾಕಿ ಹೋದವರು ಬಿಟ್ರೆ ನಾನು ಯಾರಿಗೂ ನಾಮ ಹಾಕಲಿಲ್ಲ. ಹೇಳು. ಶುಭ ನಾಮಾಂಕಿತ ಹೇಗೆ ಅಂತ ಕೇಳಿದ್ದು. ಒಳ್ಳೆದುಂಟು ಹೆಸರು. ಯಾವುದು? ನನ್ನ ಮನೋಧರ್ಮ, ನನ್ನ ಮಾತೃಭಾಷೆ ಅವರಿಗೆ ಮಾತ್ರ ಅರ್ಥ ಆದದ್ದು, ಬೇರೆ ಯಾರಿಗಿಲ್ಲ. ಅಂದ್ರೆ ವೇದ ಗರ್ಭನೆಂದೇ ನನ್ನ ಶುಭ ನಾಮಾಂಕಿತ. ವೇದ ಎಂದರೆ ನಿಮ್ಮ ತಾಯಿಯೇ ಹೆಸರೇ? ನನ್ನ ತಾಯಿ ವಿಷಯ ಕೈ ಹಾಕ್ಬೇಡ. ನಿಮ್ಮ ಅಮ್ಮನ ವಿಷಯ ನಾನು ಮಾತಾಡಲಿಲ್ಲ. ನಿಮ್ಮ ಅವನ್ ಬೇರೆ, ನಮ್ಮ ಅಮ್ಮಂದು ಬೇರೆ. ವೇದ ಎನ್ನುವಳು ಪಕ್ಕದ ಮನೆ ಹೆಂಗಸು. ಅವಳಿಗೆ ಗರ್ಭವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದ್ದರಿಂದ ವೇದ ಗರ್ಭನೆಂದೇ ನನ್ನನ್ನು ಸಂಬೋಧಿಸರು. ಬಾಬಾ, ಹೇಳು ಬಾಬಾ. ಊರು? ತ್ಯಾಗದ ಭೋಗದ ಅಕ್ಕರದ ಗೇಯದ ಗಟ್ಟಿಯ ಅಳಂ ಪಿಂಪುಗರ್ ಮಾಗರ್ ಮಾನಿಸರೇ ಮಾನಿಸರು ಅಂತವರಾಗಿ ಪುಟ್ಟಲು ಮರಿ ದುಂಬಿಯಾಗಿ ಮೇನು ಕೋಗಿಲೆಯಾಗಿ ಪುಟ್ಟದು ಗೂರ್ಜರ ದೇಶದೊಳು ಏನೋ ಕವಿ ವಾಣಿಯನ್ನು ಕೇಳಿದ್ಯಾ ಬಾಲಕ? ಕವಿಗಳು ಅನೇಕ ಹೇಳಿದ್ದಾರೆ, ನೀವು ಯಾವುದು? ಕವಿಗಳು ನನ್ನ ಬಗ್ಗೆ ಬರ್ತದನ್ನೇ ಬಾಯಿಪಾಠ ಮಾಡಿ ಹೇಳುದು ಬಿಟ್ಟರೆ ಹೊರಗಿನ ವಿಚಾರವನ್ನು ತರುವುದಿಲ್ಲ. ಆದ್ದರಿಂದ ಗೂರ್ಜರ ದೇಶದ ದೊರೆ ನಾನು. ಹೇಳು. ಅಕ್ಕ ಜೊತೆಯಲ್ಲಿ ನೀನನ್ನು ಬೇರೆಯವರಿಗೆ, ತಂಗಿ ಜೊತೆಯಲ್ಲಿ ಬೇರೆಯವರಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಸಹೋದರಿ, ಇವರ ಆದಿತ? ಇವರ 20ರಲ್ಲೇ ಹೀಗೆ, ಇನ್ನು 70ರಲ್ಲೇ ಹೇಗೋ. ಬೇಡ ಅಣ್ಣ ನನಗೆ. ಬಲೆ ಶಹಬ್ಬಾಸ್, ಗಾದೆಯ ಮಾತನ್ನು ನಿನ್ನ ತಂಗಿ ತಿರುಗಿಸಿ ಹೇಳಿದ್ದಾಳೆ. 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಶುರು ಆಗಬಾರ್ದು ಎನ್ನುವುದನ್ನು ತಿರುಗಿಸಿ ಹೇಳಿದ್ದಾರೆ. 20ರಲ್ಲಿ ಸಿಗದ ಅವಕಾಶವನ್ನು 70ರಲ್ಲಿ 4 ಪಾಡಿ ಮಾಡಿ ತೋರಿಸುವೆ. ಹೇಳು. ಅಣ್ಣ, ತಂಗಿ ಜೊತೆಯಲ್ಲಿ ನೀನನ್ನು ಕಿಣಿಕಿಣಿಗೆ ತಿರುಗಲಿಕ್ಕೆ ಕರ್ಕೊಂಡು ಹೋಗ್ತೀನಿ. ಇವರಿಗೆ ತಲೆ ಸರಿ ಇಲ್ವ ಅಣ್ಣ? ಬಾಚ್ಕೊಂಡು ಬೇಡವ್ಯಾ? ಸಹೋದರಿ, ಇಲ್ಲಿ ನೋಡು. ದತ್ತಾತ್ರೇಯರ ಶಿಷ್ಯರಾಗಿ ಸಹಸ್ರ ಬಾಹುಗಳುಳ್ಳಂತಹ ಮಾಹಿಷ್ಮತಿಯ ದೊರೆ ಕಾರ್ತವೀರ್ಯ ವೀರ್ಯ ತುತ ಸಾತಿರದ ಕರಗಳಿಗ ಹುಳವೆನು ತನ್ನ ಕಳವಳು. ಅಣ್ಣ, ಒಮ್ಮೆ ಅವರನ್ನು ಸರಿಯಾಗಿ ನೋಡು. ಏನಾಗಿದೆ? ಹೇಗಿದ್ದಾರೆ? 1000 ಕೈಗಳ ಹುಳದ ಹಾಗೆ ಕಾಣ್ತಾರೆ. ನನಗೆ ಬೇಡ ಅಣ್ಣ ಅವರು. ಹಾಗಾದ್ರೆ ಇವರು ಮಳೆಗಾಲದಲ್ಲಿ ಅಂಗಳದಲ್ಲಿ ಓಡಾಡುವ ಚೇರಂಟೆಯ? ಅದು ನೀನು. ಮುಂದೆ ಹೋಗೋಣ. ಚರಿತಿ ಮುಂದಕ್ಕೆ ಮೌನಿ ಪರಿವಾರ ತಗ್ಗಳಿಗೆ ಅರುಗುತ್ತೀರೇ. ರುಚಿಕ ಮಹರ್ಷಿಗಳು ಬದಲಾದಂತಹ ಜಮದಗ್ನಿ ಮಹರ್ಷಿಗಳು ಕಿರುನಗೆಯ ಕೀವಣಿಸಿ ನಡೆತರುತ ಅರಗುವರಿ ಜಮದಗ್ನಿ ಕೊರಳಿಗಿಕ್ಕಿದಳ ಗವರ್ಣ ಮಾಲಿಕೆಯ ಅತಿಯಾದ ಸ್ಪಂದನ ಕೊಟ್ರೆ ಜಾಗ್ರತೆ. ನಿಮ್ಮ ಈ ಟಿವಿಗೆ ನನ್ನ ಸ್ಪಂದನ ಒಟ್ಟು ಸೇರಿದ್ರೆ ಸ್ಪಂದನ ಟಿವಿ ಬೇಡ. ಅದು ಹೌದಲ್ವೇ?
ನಾವೇನು ಮೀಸೆ ಹೊತ್ತವರಲ್ವೋ? ಮೀಸೆ ಇಟ್ಟವರಲ್ಲ ನಾವು, ಮೀಸೆ ಇಟ್ಟವರು. ಮೀಸೆ ಇಟ್ಟದಲ್ಲ, ಹುಟ್ಟಿ ಬಂದದ್ದು. ಹೌದು, ನಮಗೆ ಅವನು ಸರಿ ಮಾಡಿದ್ದಾನೆ, ಆಮೇಲೆ ಇಟ್ಟದ್ದು ನಾವು. ನಮಗೆ ಸಾಮರ್ಥ್ಯ ಇಲ್ವೋ? ಏನಿದು ಅವಮಾನ? ತುಂಬಿದ ಸಭೆಯಲ್ಲಿ ಬ್ರಾಹ್ಮಣನಿಗೆ ಕ್ಷತ್ರಿಯ ಕನ್ಯೆ ಮಾಲೆ ಹಾಕ್ತಾಳೆ ಅಂತಾದ್ರೆ ಏನಿದು? ಪ್ರಶ್ನೆ ಮಾಡುವುದಕ್ಕೆ ನಿಮಗೆ ಯಾರಿಗೂ? ನೀವ್ಯಾರು ಸಾಮಾನ್ಯದವರ? ನೀವು ಇಲ್ಲಿ ನಾನು ಸಾಮಾನ್ಯದವನ ಅಲ್ವೇ ಅಲ್ಲ? ಮಹಿಷ್ಮತಿಯದವರೇ ಯಾರು? ಹೈಹಯ ವಂಶಸ್ಥ. ನೀವು ಹೈಪೈ ವಂಶದವರು, ಹೈಹಯ ವಂಶಸ್ಥ, ವೈಪೈ ವಂಶದವರು. ಹೈಹಯ ವಂಶಸ್ಥ. ವೈವೆ ತು ಪೈವೆ ಪೈವೆ ಬೇಡ, ಮಗಳು ಗುರ್ತಾ ತುಕ ತು ಪೈ ಮಂಡಸ್ತ ಅದು ಯಾವ ಭಾಷೆಯ? ಮಗಳು ಗುರ್ತಾ ತುಕ ಕಸಿ ಉಳಿತ ಮಾರಾಯ್ತು ಅದು ಪೈ ಮಂಡತು. ಬೇಡ, ಅದು ಅದೊಂದು ವಂಶ ನನ್ನದು. ಅಂತಹ ಶ್ರೇಷ್ಠ ವಂಶದಲ್ಲಿ ಜನಿಸಿ ಚಕ್ರವರ್ತಿಯಾಗಿ ಮೆರೆದ ನನ್ನನ್ನು ಬಿಳಿ ಕ್ಷತ್ರಿಯರಾದ ನಿಮ್ಮನ್ನೆಲ್ಲರೂ ಅವಮಾನಿಸಿದ್ದಾರೆ ಅಂತ ಅಂದ್ರೆ ಪ್ರಶ್ನೆ ಮಾಡುವುದು ಬೇಡವೇ? ನೀವೆಲ್ಲ ಎತ್ತಿದ್ದೀರಿ ಅನ್ನೋದ ಅರ್ಥ ನಾವೆಲ್ಲ ಬಿದ್ದಿದ್ದೇವೆ ಎಂಬ ಹಾಗೆ ಅಲ್ವೇ ಅಲ್ಲ? ನಾವು ಮೊದಲಿಗೆ ಅದನ್ನು ನಗಲು ಬಂದರೆ ಕದಟ ಒದಗಿದಲ್ಲ. ತುಂಬಿದಂತ ಸಭೆಯಲ್ಲಿ ನಮಗೆಲ್ಲರಿಗೂ ಅಪಮಾನ ಆಗುತ್ತಾ ಇದೆ. ನಾವೇನು ಸಾಮಾನ್ಯದವರ? ಕ್ಷತ್ರಿಯರ ಬಗ್ಗೆ ತಿಳಿದವರು ಏನ್ ಹೇಳಿದ್ದಾರೆ? ಶಿವನ ಸರಿ ಮಂಚದಲ್ಲಿ, ಸರಸಿಜ ಭವನ ಸಮಗದ್ದುಗೆಗಳಲ್ಲಿ, ವಾಸ್ತವನ ತೊಡೆ ಸೋಂಕಿನಲ್ಲಿ ಕುಳ್ಳಿ ಹರುವಿಂದ್ರ ಪಾಲರು, ವಸುದೆಯ ಮಾನನಿಧಿಗಳ ಮುಂದೆ ಏನು ಯೋಗ್ಯತೆಯನ್ನು ಕಂಡಿದ್ದಾನೆ ಆ ಜಮಖಂಡಿಯಲ್ಲಿ. ಜಮಖಂಡಿ ಅಲ್ವೋ? ಏನು ಯೋಗ್ಯತೆಯನ್ನು ಕಂಡಿದ್ದಾನೆ? ಜಮದಗ್ನಿ. ಜಮದಗ್ನಿಯಲ್ಲಿ ನಾವಾದರೂ ಕ್ಷತ್ರಿಯರು ಕಂಡ ಮಾಂಸಗಳನ್ನು ತಿಂದು ರಟ್ಟೆಯನ್ನು ಗಟ್ಟಿಮುಟ್ಟಾಗಿರಿಸಿಕೊಂಡ ವೀರ ಯೋಧರು ನಾವು. ಅವನಾದ್ರೂ ತಿನ್ನುವುದು ಯಾವುದು? ಕಂಡ ಮೂಲ ವ್ಯಾಧಿಗಳನ್ನು. ನೀನು ಹೇಳಿದನ್ನು ತಿಂದ್ರೆ ಅದೇ ಆಗ್ತದೆ. ಮೂಲ ವ್ಯಾಧಿ ಅಲ್ವೋ ಪುಣ್ಯಾತ್ಮ? ಕಂದ ಮೂಲಾದಿಗಳು ಒಂದು ಚೂರು ವ್ಯಾಯ ಹೆಚ್ಚಾಯ್ತಷ್ಟೇ. ಹಾಗೆ ಹೆಚ್ಚಾದ್ರೆ ಕಂಡ ಮೂಲಾದಿಗಳನ್ನು ತಿಂದು ಸೇವಿಸುವಂತ ಅವನು ಅವಳಿಗೆ ಯಾವ ಸುಖ ಕೊಟ್ಟನು ಇದನ್ನು ತಿಳಿದು ಎತ್ತಂತ ನಾನು ರೋಷಾಭರಿತನಾಗಿ ಕ್ಷಣ ಮಾತ್ರದಲ್ಲಿದ್ದ ನಿಂತೆ ನಾನು. ಚೇಳು ಮರಿಯಾದೊಡೇನು, ಹುಳಿ ಪಸುಳೆಯಾದೊಡೇನು, ಬೆಳೆಯುವ ಮುಳ್ಳನ್ನು ಮೊಳೆಯುವಾಗಲೇ ತರಿದು ಬುದ್ಧಿವಂತರಿಗೆ ದಾರಿ. ಕೆಮ್ಮನಿದ್ದರೆ ಕೇಳು, ಮುಂದೆ ನಮಗೆ ಕಟ್ಟಿಟ್ಟ ಬುದ್ಧಿ ಅಂತೇಳಿ ಈ ರಿಪ್ರಕ್ತ ಪಾನ ದುರೀನವಾದ ಪವಿತ್ರವಾದ ಕತ್ತಿಂದ ಅವನ ಕತ್ತನ್ನು ಕತ್ತರಿಸಿ ನೆತ್ತನ ಮಡುವಿನಲ್ಲಿ ತೃಪ್ತನಾಗಬೇಕೆನ್ನು ಉಲ್ಲಾಸದಿಂದ ಎದ್ದು ಹೊರಟಾಗ ವಿವೇಕನನ್ನು ಎಚ್ಚರಿಸಿತು. ಏನು ವಿವೇಕ? ಯಾರದು ವಿವೇಕ? ತವಳವನಾಡಿ ನಾಳಿಯ ವಿವೇಕ ಎತ್ತರಿಸು. ಒಂದು ವೇಳೆ ರೋಷಾವೇಶದಿಂದ ಅವನ ತಲೆಯನ್ನು ನಾನು ಕಡಿದ್ರೆ ಸಣ್ಣ ಪ್ರಾಯದಲ್ಲಿ ಅವಳು ವಿಧವೆ ಆಗ್ತಾಳೆ. ರಕ್ತದ ಮಡುವಿನಲ್ಲಿ ನಿಂತು ನಮಗೆ ಶಾಪ ಕೊಟ್ರೆ ನಮ್ಮ ಕುಟುಂಬ ಸರ್ವನಾಶ ಆದಿತ್ಯ ಎನ್ನುವ ಕಾರಣಕ್ಕಾಗಿ ನಾನು ಸುಮ್ಮನಿಳಿದೆ. ನಾನಾದ್ರೂ 4 ವೇದ, 6 ಶಾಸ್ತ್ರ, 18 ಪುರಾಣ, ನಿಮಂತಾದಿಗಳನ್ನು ಕಂಠಪಾಠ ಮಾಡಿಕೊಂಡು ಬಂದಂತ ಏಕೈಕ ವಾಗ್ಮಿ ನಾನು. ನನ್ನ ಜೊತೆಯಲ್ಲಿ ಯಾರಾದರೂ ಅಷ್ಟವಧಾನಿಗಳು, ದಶವಧಾನಿಗಳು ವಾದಕ್ಕೆ ಬರ್ತಿದ್ರಿ, ಅವರೆಲ್ಲರನ್ನು ನಾನು ಕ್ಷಣ ಮಾತ್ರದಲ್ಲಿ ಸೋಲಿಸಿ ಅವಳನ್ನು ನಾನು ಕಂಕನಾಡಿ ಇಟ್ಕೊಂಡು ಹೋಗ್ತಿದ್ದೆ. ಹೇಗೆ? ಕಂಕುಳಡಿಯಲ್ಲಿ. ಮತ್ತೆ ನಾನೆಲ್ಲಿ? ಕಂಕನಾಡಿಯಲ್ಲಿ. ಎಲ್ಲಿ ಅದು? ಕೊಂಕುಳಡಿಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಅಂದ್ರೆ ನನ್ನ ಪೌರುಷವನ್ನು ಅಷ್ಟು ತೋರಿಸಿದ್ದೆ ನಾನು. ಹಾಗಾಗಿ ನಾನು ಸುಮ್ಮನಿದೆ. ಮತ್ತೆ ನನ್ನನ್ನು ವಿವೇಕ ಎಚ್ಚರಿಸಿದು ಪುನಃ. ಹೌದು. ಆಮೇಲೆ ಒಂದು ವೇಳೆ ನಾನು ಇವಳನ್ನು ಮದುವೆ ಆದ್ರೆ ಅವಳ ಪತಿ ನಾನಾದರೆ ಸರಿಯಾಗಿ ಗಮನಿಸಿ. ಏಕೆ? ಯಾರು ನನ್ನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರು ನನ್ನಾಗಿ ಸ್ವಯಂ ಘೋಷಿತ ಆಸನದವರು. ಒಂದು ವೇಳೆ ಅವಳ ಪತಿ ನಾನಾಗುತ್ತಿದ್ರೆ ಸಾವಿರ ಮಂದಿ ಹಿರಿಯರ ನಾನು ಕಾಲಿಡಿಬೇಕಾಗ್ತದೆ. ಆದ್ದರಿಂದ ಮದುವೆಯ ವಿಚಾರಕ್ಕೆ ತಿಲಾಂಜಲಿಯನ್ನು ಕೊಟ್ಟಿದ್ದೇನೆ. ಅವಳ ಪತಿ ನಾನಾಗುವುದಿಲ್ಲ. ಮುಂದಿನ 2 ವರ್ಷದಲ್ಲಿ ಒಂದು ಮಠದ ಯತಿಯಾಗುತ್ತೆ ನಾನು. ಯತಿಯಾದಾಗ ಸಾವಿರ ಮಂದಿ ಬಂದು ನನ್ನ ಕಾಲಿಡಿತಾರೆ ಅನ್ನೋ ವಿಶ್ವಾಸವನ್ನು ಹೊಂದಿಯಂತ ನಾನು ಕ್ಷಣ ಮಾತ್ರದಲ್ಲಿ ಮದುವೆ ವಿಚಾರವನ್ನು ಬದಿಗಿಟ್ಟೆ ನಾನು. ಈಗ ನೀನು ಹೇಳುವುದಲ್ವಾ, ನಮಗೆ 3 ವರ್ಷ ಹಿಂದೆ ಗೊತ್ತಾಗಿದೆ. ಹೇಗೆ? ನಿನಗೆ ಮೂರ್ತಿ ಸಿಗುವಾಗ ಒಂದಲ್ಲ ಒಂದು ದಿವಸ ಯತಿ ಆಗ್ತಿ ಅಂತ. ಕಾಲಗರ್ಭದಲ್ಲಿ ಏನಡಗಿದೆ ಎಂಬುದನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾಲಗರ್ಭ ಅಲ್ಲ, ನಿನ್ನ ಗರ್ಭದಲ್ಲಿ ಏನಿದೆ ಅಂತ ಬೇಕು. ನನ್ನ ಗರ್ಭದಲ್ಲಿ ಒಂದಿಗೆ ಆಗ್ಲಿಲ್ಲ ಅಂತ ತಲೆ ಬಿಸಿಲಿದ್ದೇನೆ. ಹಾಗಾಗಿ ಏನಡಗಿದೆ ಅಂತ ಹೇಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ನನ್ನನ್ನು ವಿವೇಕ ಎಚ್ಚರಿಸಿದು. ಅವಳು ನೋಡ್ಲಿಕ್ಕೆ ಬಹಳ ಚಂದ ಇದ್ದಾಳೆ. ಉರುಟುರುಟಾಗಿದ್ದಾಳೆ. ಉರುಟುರುಟು ಇರುವುದು ಯಾವುದು? ಬದನೆಕಾಯಿ ಮಾತ್ರ. ಬದನೆಕಾಯಿ ಅಂತಿರುವ ಅವಳನ್ನು ನಾನು ಯಾಕೆ ಮದುವೆ ಆಗ್ಬೇಕೆನ್ನೋ ಯೋಚನೆಗೆ ನಾನು ಬಂದೆ.
ಬದನೆಕಾಯಿ ಪದಾರ್ಥ ಅಂತೇಳಿದ್ರೆ ವ್ರಂತಾಕ ಪಾಕ ಚಪ್ಪೆ ಚಾರು. ಅದು ತಿನ್ಲಿಕ್ಕೊಲ್ಲ ಬಿಡ್ಲಿಕ್ಕೊಲ್ಲ, ಯಾವ ರುಚಿ ಇಲ್ಲ. ಅದರೊಳಗೆ ಹುಳ ಇರ್ತದೆ. ಚಂದ ಇದ್ದಾಳೆ ಅಂತೇಳಿ ಅವಳನ್ನು ನಾನು ಮದುವೆ ಆದರೆ ವ್ರಂತಾಕ ಪಾಕದ ಹಾಗೆ ತುಂಡು ಮಾಡುವಾಗ ಹುಳ ಇರ್ತದೆ. ಬಡಿಸಿದವನಿಗೆ ಬೇಸರ ಆಗ್ತದೆ ತಿನ್ನದಿದ್ರೆ, ತಿಂದರೆ ಹೊಟ್ಟೆಯೊಳಗೆ ಹುಳ ಹೋಗ್ತದೆ ಅನ್ನೋ ಕಾರಣಕ್ಕಾಗಿ ಮದುವೆ ಆಗುವುದಿಲ್ಲ. ಬದನೆಕಾಯಿ ಅಂತೀರೋ ಅವಳು ಬೇಡವೇ ಬೇಡ ಅಂತೇಳಿ ತಿಲಾಂಜಲಿಯನ್ನು ಕೊಟ್ಟುಬಿಟ್ಟೆ ನಾನು. ಒಂದು ಸ್ಪಷ್ಟವಾಯಿತು. ಇಷ್ಟೆಲ್ಲ ಮಾತನಾಡಿ ಕೊನೆಯಲ್ಲಿ ಹುಡುಗಿಯನ್ನು ಬದನೆಕಾಯಿಗೆ ಹೋಲಿಸ್ತಾನೆ ಅಂತ ಆದ್ರೆ ಇವ ಕ್ಷತ್ರಿಯ ಹೌದಾ? ಸತ್ಯವನ್ನು ಹೇಳಬೇಕು. ನಿಜವಾಗಿ ನೀನು ಕ್ಷತ್ರಿಯ ಹೌದಾ? ಇಲ್ಲದಿದ್ದರೆ ನಾನು ನಿನ್ನ ತಲೆಯನ್ನು ಕತ್ತರಿಸೇನು? ನನ್ನ ತಲೆ ಕಾಡಿದ್ರೆ ಸತ್ಯವನ್ನು ಸುಳ್ಳು ಮಾಡಿ ನಾನು ಹೇಳ್ತೇನೆ. ಸತ್ಯ ಹೇಳು. ಅದೇ ಸತ್ಯ. ಎಲ್ಲರೂ ಅರಸುಕುಮಾರ್ ಅಂತೇಳಿ ಸತ್ಯವನ್ನೇ ನಂಬಿದ್ದಾರೆ, ಅದು ಸುಳ್ಳು ಅಂತೇಳಿ ನಾನು ಮಾಡಿ ತೋರಿಸ್ತೇನೆ. ನಿಜವಾಗಿ ನಾನೊಬ್ಬ ಕ್ಷತ್ರಿಯನಲ್ಲ, ನಾನೊಬ್ಬ ದೇಶದ ಬೆನ್ನೆಲುಬು, ಒಬ್ಬ ರೈತನ ಮಗ. ನಾನು ರೈತನ ಮಗ. ನಿನಗೇನು ಚಟ ವೇಷದ್ದು? ಬೇರೆ ಏನು ಮಾಡಿ ಸಾಯುದು? ರೈತರ ಗಂಡು ಮಕ್ಕಳನ್ನು ಯಾವ ಹೆಣ್ಣು ಮಕ್ಕಳು ತಿರುಗಿ ನೋಡುವುದಿಲ್ಲ. ಮೊನ್ನೆ ಪ್ರೇಮಿಗಳ ದಿನಾಚರಣೆಯಲ್ಲಿ ಒಂದು ಗುಲಾಬಿ ಹೂ ಹಿಡಿಕೊಂಡು 1.5 ತಿಂಗಳು ಸುತ್ತಾಡಿದ್ದೇನೆ. ಹುಡುಗಿಯರು ಬಿಡು, ಹೆಂಗಸರು ನನ್ನ ಮುಖವನ್ನು ನೋಡಲಿಲ್ಲ. ಬಹಳ ಮನನೊಂದಂತ ನಾನು ನನ್ನಂತ 100 ಯುವಕರನ್ನು ಒಟ್ಟು ಸೇರಿಸಿ ಒಂದು ಮನವಿಯನ್ನು ಬರೆದು ಮಂತ್ರಿಗಳಿಗೆ ನಾನು ಕೊಟ್ಟಾಗ ಸಮಗ್ರವಾಗಿ ಓದಿದಂತಹ ಮಂತ್ರಿಗಳು ತಕ್ಷಣ ಘೋಷಣೆ ಮಾಡಿಬಿಟ್ರು, ರೈತರ ಗಂಡು ಮಕ್ಕಳನ್ನು ಯಾವ ಹೆಣ್ಣು ಮಕ್ಕಳು ಮದುವೆ ಆಗುತ್ತಾರೋ ಅವರಿಗೆ 5 ಲಕ್ಷ ಕೊಡಲ್ಪಡುವುದನ್ನು ಘೋಷಣೆ ಮಾಡಿಬಿಟ್ರು. ಹಾಗಾಗಿ ಘೋಷಣೆಯ ನೆಪದಿಂದ ಇದೆಲ್ಲ ವಸ್ತ್ರಾಭರಣ ಹಾಕಿಕೊಂಡು ಬಂದೆ ನಾನು. ನಿಮ್ಮ ಮನವಿ ಸರಿಯಾಗಿರ್ಬೋದು, ಆದರೆ ಹಿಂದೆ ಮಹಿಳೆಯರಿಗೆ ಮಾಡಿದ್ದಾರಲ್ಲ ಅದು ಬರ್ತಾ ಉಂಟಂತ ಸರಿಯಾಗಿ. ಯಾವುದು ಇದು? 2,000. ಅದೇ ಹೆಂಗಸರು ಯಾರು ಮಾತಾಡಿದ್ರೆ ಈ ತಿಂಗಳು 2,000 ಬರಲಿಲ್ಲ ಅಂತ. ಹಾಗಾಗಿ ಈಗ ಒಂಚೂರು ನೆಗಾಡಿದ್ದಾರೆ. ನೀವು ಹೇಳಿದಾದ್ಮೇಲೆ ಆದ್ರೂ ಬರಬಹುದು ಎನ್ನುವ ಕಾರಣಕ್ಕಾಗಿ. ಸತ್ಯ ಹೇಳಬೇಕಿದ್ರೆ ತಿಳಿದವರದ್ದು ಮಾತು ಹೇಳಿದ್ದಾರೆ. ನಿನಗೆ ಮದುವೆ ಆಗ್ಬೇಕನ್ನೋ ಆಸೆ ಉಂಟು, ಈಗಲೇ ಯಾವತ್ತಾದ್ರೂ ಯಾವ್ದಾದ್ರೂ ಒಂದು ಹುಡುಗಿಯನ್ನು ಪಟಾಯಿಸು, ಇಲ್ಲದಿದ್ರೆ ಯಾರೋ ಪಟಾಯಿಸಿದ ಹುಡುಗಿ ನಿನಗೆ ಸಿಗ್ಬಹುದು ಅಂತ ಹೇಳಿದ್ರಿಂದ ಇಲ್ಲಾದ್ರೂ ಸಿಗ್ಬೋದು ಎನ್ನುವ ಉದ್ದೇಶದ ಬಂದೆ. ಮದುವೆ ಆಗ್ಬೇಕೆನ್ನೋ ಆಸೆಯಿಂದ ಬಂದೆ, ಮದುವೆ ಆಗ್ಲಿಲ್ಲ. ನಿನ್ನ ವೇಷದ ಚಟ ತೀರಿತಲ್ಲ, ಇನ್ನು ಹೋಗು ನೀನು. ನನ್ನ ವೇಷ ಚಟ ತೀರಿತಲ್ಲ, ಬೇರೆಯವರು ಗಡಿಬಿಡಿಯಲ್ಲಿ ವೇಷ ಮಾಡ್ಕೊಂಡು ಮತ್ತೆ ಆಗಲ್ಲ. ಮದುವೆ ಆಗ್ಬೇಕನ್ನೋ ಆಸೆಯಿಂದ ಬಂದೆ, ಮದುವೆ ಆಗ್ಲಿಲ್ಲ. ಹೋಗ್ಬೇಕಂತೇಳಿ ಮನಸ್ಸುಂಟು, ಹೋಗು ಅಂತೇಳಿ ಮೇಲೆ ನೋಡಿದ್ರೆ ಹೋಗುದು ಹೇಗೆ? ಚಪ್ಪರದು ಏನ್ ತೊಂದರೆ ಇಲ್ಲ, ಮಳೆ ಬರೋದಿಲ್ಲ. ದಾರಿ ಇಲ್ವೋ? ಹೋಗುದಕ್ಕೆ ಮನಸ್ಸುಂಟು, ದಾರಿ ಇಲ್ಲ. ದಾರಿ ಮಾಡಿಕೊಡಿ ಅವನಿಗೆ. ರಾಜಕುಮಾರ ಬದಿಯವ ಆ ದಾರಿ ಅಲ್ಲ, ಮತ್ತೆ ಅಂತರಂಗದಿಂದ ಬಹಿರಂಗ, ಈ ರಂಗದಿಂದ ಒಳರಂಗಕ್ಕೆ ಹೋಗಿ. ಅಭಿಮಾನಿ ಬಂಧುಗಳೇ, ನಾನು ಬರುವಾಗ ನೀವೆಲ್ಲರೂ ಹೇಗೆ ನನ್ನ ಮೇಲಿನ ಅಭಿಮಾನದಿಂದ ಬಹಳಷ್ಟು ಚಪ್ಪಾಳೆ ಹೊಡೆದು ಹೇಗೆ ಸತ್ಕಾರ ಮಾಡಿದ್ದೀರೋ ಹಾಗೆ ನನ್ನ ಬೀಳ್ಕೊಡು ಸಮಾರಂಭದಲ್ಲಿ ನೀವೆಲ್ಲರೂ ಚಪ್ಪಾಳೆ ಮುಖಾಂತರ ನನ್ನನ್ನು ಗೌರವಿಸಿ ಬಹಳ ಸಂತುಷ್ಟನಾದೆ. ಇನ್ನು ನಮ್ಮ ಭೇಟಿ ಮತ್ತೆ ಅಗತ್ಯ ಬಿದ್ದರೆ ಬರ್ತೇನೆ. ನಾನು ಹೋದ ನಂತರ ಇನ್ನು ಯುವಕರ ಬೆವರು ಸಿಂಚನ ಕಾರ್ಯಕ್ರಮಕ್ಕೆ ತಾವೇ ಹಯ್ಯಪ್ಪ